ಏಕಾದಶಿ ವೈಭವ. ಶ್ರೀ ವಿಠೋಬಾ ರುಕುಮಾಯಿ ದೇವಳದಲ್ಲಿ ಮಹಾಮಂಗಳಾರತಿಯ ದಿವ್ಯಕ್ಷಣ. ಅಧಿಕ ಮಾಸದ ಪರಮ ಏಕಾದಶಿ ಅಂಗವಾಗಿ ಮಂಗಳೂರು ನಗರದ ವಿಟಿ ರಸ್ತೆಯಲ್ಲಿರುವ ಶ್ರೀ ವಿಠೋಬಾ ರುಕುಮಾಯಿ ದೇವಸ್ಥಾನವು ವಿಶೇಷ ಅಲಂಕಾರದಿಂದ ಕಂಗೊಳಿಸಿದ್ದು, ಮಹಾಮಂಗಳಾರತಿಯ ದಿವ್ಯ ಕ್ಷಣಗಳು ಭಕ್ತರ ಮನಸೂರೆಗೊಳ್ಳುತ್ತಿದೆ. ಅಧಿಕ ಮಾಸದ ಪರಮ ಏಕಾದಶಿ ಅಂಗವಾಗಿ ಮಂಗಳೂರು ನಗರದ ವಿಟಿ ರಸ್ತೆಯಲ್ಲಿರುವ ಶ್ರೀ ವಿಠೋಬಾ ರುಕುಮಾಯಿ ದೇವಸ್ಥಾನವು ವಿಶೇಷ ಅಲಂಕಾರದಿಂದ ಕಂಗೊಳಿಸಿದ್ದು, ಮಹಾಮಂಗಳಾರತಿಯ ದಿವ್ಯ ಕ್ಷಣಗಳು ಭಕ್ತರ ಮನಸೂರೆಗೊಳ್ಳುತ್ತಿವೆ. ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನವೆಂದು ಪರಿಗಣಿಸಲ್ಪಡುವ ಪರಮ ಏಕಾದಶಿಯ ಪ್ರಯುಕ್ತ ದೇವಳವನ್ನು ವಿವಿಧ ತರಕಾರಿಗಳು, ಹಣ್ಣುಗಳು ಹಾಗೂ ಬಣ್ಣ ಬಣ್ಣದ ಪುಷ್ಪಗಳಿಂದ ಅಲಂಕರಿಸಲಾಗಿದೆ. ವಿಶೇಷ ಶೃಂಗಾರದಲ್ಲಿ ವಿರಾಜಮಾನವಾಗಿರುವ ಶ್ರೀ ವಿಠೋಬಾ ಹಾಗೂ ರುಕುಮಾಯಿ ದೇವರ ದರ್ಶನಕ್ಕಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಕ್ತಿ ಸಮರ್ಪಿಸುತ್ತಿದ್ದಾರೆ. ಪರಮ ಏಕಾದಶಿಯಂದು ದೇವರಿಗೆ ಸಲ್ಲಿಸುವ ಪೂಜೆ, ಸೇವೆ ಹಾಗೂ ಭಕ್ತಿಯಿಂದ ವಿಶೇಷ ಪುಣ್ಯಫಲ ದೊರೆಯುತ್ತದೆ ಎಂಬ ನಂಬಿಕೆಯ ಹಿನ್ನೆಲೆಯಲ್ಲಿ ದೇವಳದಲ್ಲಿ ದಿನವಿಡೀ ವಿಶೇಷ ಪೂಜೆ, ಭಜನೆ, ಸಂಕೀರ್ತನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನಡೆಯುತ್ತಿವೆ. ಈ ವೇಳೆ ನಡೆದ ಮಹಾಮಂಗಳಾರತಿ ಭಕ್ತರಿಗೆ ಆಧ್ಯಾತ್ಮಿಕ ಅನುಭೂತಿ ನೀಡಿದ್ದು, ದೀಪಗಳ ಬೆಳಕಿನಲ್ಲಿ ಅಲಂಕೃತಗೊಂಡ ದೇವರ ದಿವ್ಯ ರೂಪವನ್ನು ಕಂಡು ಭಕ್ತರು ಭಾವುಕರಾದರು. ದೇವಳದಲ್ಲಿ ಭಕ್ತಿ ಮತ್ತು ಸಂಭ್ರಮದ ವಾತಾವರಣ ನಿರ್ಮಾಣಗೊಂಡಿತು.